ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಅಕ್ರಮವಾಗಿ ಮನೆಗಳ ತೆರವು ಮಾಡಿದ್ದಾರೆ. ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸ ಮಾಡುವಾಗ ಯಾವುದೇ ಅಧಿಕಾರಿಗಳು ಇರಲಿಲ್ಲ. ಮನೆ ಧ್ವಂಸ ಮಾಡಿರುವವರನ್ನು 2 ದಿನದಲ್ಲಿ ಬಂಧಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಎಚ್ಚರಿಸಿದರು. ಈ ಬಗ್ಗೆ ಅವರು ಪುತ್ತೂರಿನಲ್ಲಿ ಪ್ರತಿಕ್ರಿಯೆ ನೀಡಿದರು. ಮನೆ ಧ್ವಂಸ ಮಾಡಿರುವುದರ ಬಗ್ಗೆ ಈಗಾಗಲೇ ರಾಜೇಶ್ ಬನ್ನೂರು ಅವರು ದೂರು ನೀಡಿದ್ದಾರೆ. ಪೊಲೀಸರಿಗೆ ನಾವು ಮನವಿ ಮಾಡಿದ್ದೇವೆ. ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸ ಮಾಡುವಾಗ ಯಾವುದೇ ಅಧಿಕಾರಿಗಳು ಇರಲಿಲ್ಲ. ಮನೆಯನ್ನು ತೆರವುಗೊಳಿಸುವ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಯವರು ಇರಲಿಲ್ಲ. ಇದು ರಾತ್ರೋರಾತ್ರಿ ಆಗಿರುವ ಘಟನೆಯಾಗಿದೆ. ಹಾಗಾಗಿ ಇದೊಂದು ದರೋಡೆ ಪ್ರಕರಣ ಆಗಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ ಎಂದರು. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಳದ ಹಿಂಭಾಗದಲ್ಲಿರ್ತಕ್ಕಂಥ ಮನೆಗಳ ಅಕ್ರಮವಾಗಿ ಧ್ವಂಸ ಪ್ರಕರಣ ಏನು ನಡೆದಿದೆ, ಈಗಾಗಲೇ ರಾಜೇಶ್ ಬನ್ನೂರು ಅವರು ಅದಕ್ಕೆ ದೂರು ದಾಖಲನ್ನು ಮಾಡಿದ್ದಾರೆ. ಪೊಲೀಸರಿಗೆ ನಾವು ವಿನಂತಿ ಮಾಡಿದ್ದೇವೆ. ಅದರಲ್ಲಿ ನಿನ್ನೆ ಆ ಮನೆಯ ಧ್ವಂಸ ಮಾಡಿದಾಗ ಯಾವುದೇ ಅಧಿಕಾರಿಗಳಿರಲಿಲ್ಲ, ದೇವಳದ ಆಡಳಿತ ಮಂಡಳಿಯವರು ಯಾರೂ ಇರಲಿಲ್ಲ. ಮೂರನೇದು ಪೊಲೀಸ್ ಇಲಾಖೆಯಿಂದ ಯಾರೂ ಇರಲಿಲ್ಲ. ಹಾಗೆ ರೆವೆನ್ಯೂ ಇಲಾಖೆಯಿಂದ ತಹಶೀಲ್ದಾರ್ AC ಅವರು ಇಲ್ಲದೆ, ಪೊಲೀಸ್ ಇಲಾಖೆಯಿಂದ ಯಾರೂ ಇಲ್ಲದೆ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾರೂ ಇಲ್ಲದೆ ಮಾಡಿರ್ತಕ್ಕಂಥದ್ದು ಅದು ದರೋಡೆ ಪ್ರಕರಣ ಆಗಿದೆ. ದರೋಡೆ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರು. ಈಗ ದಾಖಲಾತಿ ಆಗಿದೆ. ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ ಈಗಾಗಲೇ ತತ್ಕ್ಷಣ JCBಯನ್ನು ಸೀಸ್ ಮಾಡಬೇಕು. ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಪುತ್ತೂರು ಪ್ರತಿಕ್ರಿಯೆ ನೀಡಿ, ಕಳೆದ 20 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಗೂಂಡಾ ರಾಜಕಾರಣವಿತ್ತು. ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕ ಗೂಂಡಾ ರಾಜಕಾರಣ ಆರಂಭಿಸಿದ್ದಾರೆ. ಅಭಿವೃದ್ಧಿ ವಿಚಾರಕ್ಕೆ ಬಿಜೆಪಿ ಯಾವತ್ತಿಗೂ ಅಡ್ಡ ಬರಲ್ಲ. ಆದರೆ ಇವರು ನಡೆದುಕೊಂಡ ರೀತಿ ಸರಿಯಲ್ಲ. ರಾಜೇಶ್ ಬನ್ನೂರು ಅವರ ಮನೆಯನ್ನು ಅಕ್ರಮವಾಗಿ ಧ್ವಂಸ ಮಾಡುತ್ತಾರೆ. ಯಾರು ಅಕ್ರಮವಾಗಿ ಮನೆಯನ್ನು ಧ್ವಂಸ ಮಾಡಿದ್ದಾರೋ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. 120 ವರ್ಷ ಇದ್ದಾರೆ, ಅವರು ನ್ಯಾಯ ಕೊಡಬೇಕು. ಇದನ್ನು ರಾತ್ರಿ ತೆಗೆಯುವಂತ ಏನು ಅವಶ್ಯಕತೆ ಇತ್ತು? ಅನ್ನೋದು ಕೂತ್ಕೊಂಡು ಮಾತಾಡಲಿ. ರಾಯೇಶನ್ನ ಕೂಡ ಬೇಡ ಅಂತಿರಲಿಲ್ಲ. ಈ ರೀತಿ ಮುಸುಕುದಾರಿಗಳು ಬಂದದ ಹೌದು ಒಪ್ತೀರಾ ನೀವು? ನಮ್ಗೆ ನ್ಯಾಯ ಸಿಗೋದ್ರ ತನಕ ಪ್ರತಿಭಟನೆ. ನಾವು ಇಲ್ಲಿಂದ ಕದಲುವುದಿಲ್ಲ. ನಾವು ಆ JCB ಸೀಸ್ ಆಗಬೇಕು, ಓಮಿನಿ ಸೀಸ್ ಆಗಬೇಕು. ಯಾರೆಲ್ಲ ಮುಸುಕುದಾರಿಗಳು, ನಾನು ಮಾಧ್ಯಮದಲ್ಲಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ. ಮುಸುಕುದಾರಿಗಳು ಬಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಇದು ಮಾಡ್ತಾರೆ, ಅದನ್ನೊಂದು ಮಾತುಕತೆಯಲ್ಲಿ ಬಗೆಹರಿಸ್ಬೋಯ್ತಲ್ಲ. 60 ವರ್ಷದಿಂದ 70 ವರ್ಷ 120 ವರ್ಷದಲ್ಲಿ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ. ಸರ್ಕಾರ ನಿಮ್ಮದೇ ಉಂಟು, ಶಾಸಕರೇ ಎಂಡೋಮೆಂಟ್ ಉಂಟು, ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿ ಅಲ್ಲ. ಅಭಿವೃದ್ಧಿ ಖಂಡಿತ ಮಾಡುವ, ಆದರೆ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡಬೇಕಲ್ಲ. ಇದು ನಿಮಗೆ ಸರಿ ಕಾಣ್ತದ? ಈಗ ಬಂದುಬಿಟ್ಟು ನಾನು ಮಾಡಲಿಲ್ಲ, ಯಾರೋ ಭಕ್ತಾದಿಗಳು ಮಾಡಿದ್ದಾರೆ, ಇನ್ನೂ ಕೆಲವು ಇಲ್ಲಿ ಡೆಮಾಲಿಷ್ ಆಗಲಿಕ್ಕೆ ನೀವು ಆ ಉಡಾಫೆ ಮಾತು ಹೇಳಿದರೆ ಅದಕ್ಕೆ ನಾವು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ನಾನು ಈಗಾಗಲೇ ಅಂದೆ, ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ತೆಗೆದು ನೋಡಿದರೆ ಸುಮಾರು 20 ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗೂಂಡಾ ರಾಜಕಾರಣ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ತುಂಬ ಜನ ಹಿರಿಯರಿದ್ದಾರೆ. ತಿಮ್ಮಪ್ಪಣ್ಣ ಅವರನ್ನು ಸೇರಿಸಿಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ. ಬಾಮಿ ಅಶೋಕನ್ನ, ತುಂಬ ಜನ ಹಿರಿಯರಿದ್ದಾರೆ. ಆವಾಗಲೇ ಕ್ಯಾರ್ ಮಾಡಲಿಲ್ಲ. ಯಾವ ರೀತಿ ರೌಡಿಸಮ್ ಮಾಡ್ತಿದ್ದಾರೆ ಅಂದರೆ, ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನು, ಅವನ ಕೇಸರನ್ನು ಶಾಲನ್ನು ಎಲ್ದವ್ರಿಗೆ ಹೊಡೆದುಂಟು, ಪಾನಕವನ್ನು ಚೆಲ್ಲಿದುಂಟು. ಇವಾಗ ವಾಪಸ್ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಬಂದಿದೆ, ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ನಾನನ್ನೋದು ಇವರ ಇತಿಹಾಸ ಮರುಕಳಿಸುಂಟು. ಇದು ಅಂದರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವರು ಯಾವ ದಾರಿಯನ್ನು ಹಾಕಿಕೊಟ್ಟಿದ್ದಾರೋ ಅದನ್ನು ಅಶೋಕ್ ರೈ ಅವರು ಮಾಡ್ತಿದ್ದಾರೆ. ಅಭಿವೃದ್ಧಿಗೆ ಬಿಜೆಪಿ ಯಾವತ್ತೂ ಅಡ್ಡ ಬರುವುದೇ ಇಲ್ಲ. ಆದರೆ ಇವರು ನಡ್ಕೊಂಡ ರೀತಿ ಈಗ ಅಂತಾರಂತೆ, ರಾಜೇಶ್ ಬನ್ನೂರು ಅವರ ಮನೆಯನ್ನು ರಾತ್ರಿ 2 ಗಂಟೆಗೆ ಮುಸುಕುದಾರಿಗಳು ಬಂದು ಅವರನ್ನು ಹಿಡ್ಕೊಂಡು ಅವರನ್ನು ನೆಲಸಮ ಮಾಡಿದ್ದಾರೆ. ಒಂದು ನಾಯಿ ಮರಿ ಉಂಟು, ಆ 4-5 ನಾಯಿ ಮರಿ ಸತ್ತು ಹೋಗಿದೆ. ಅದರ ತಾಯಿ, ಅದು ಎದೆ ಹಾಲುಂಟು ಆ ತಾಯಿಗೆ, ಅದು ಕೂಗ್ತಾ ಉಂಟು, ತನ್ನ ಮಕ್ಕಳನ್ನು ಹುಡುಕ್ತಾ ಉಂಟು. ಯಾವ ರೀತಿಯ ಮಾನವೀಯತೆ? ಆ ನಾಯಿ ಕೂಡ ಒಂದು ಜೀವ ಅಲ್ವಾ? ನಾನು ಅಶೋಕ್ ರೈ ಅವರು ಮತ್ತು ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸಲಿಲ್ಲ. ಪ್ರವೀಣ್, V4 ನ್ಯೂಸ್, ಪುತ್ತೂರು.